ಕಾದಂಬರಿಕಾರ ಪಿವಿ ಪ್ರದೀಪ್ ಕುಮಾರ್ ರವರ ಪರಿಕಲ್ಪನೆಯಲ್ಲಿ ಮೂಡಿಬರಲಿರುವ ಬದಲಾಗದವರು ಜೀವನದಲ್ಲಿ ಬದಲಾಗುವರೆ ಎನ್ನುವ ಕಿರುಚಿತ್ರದ ಚಿತ್ರೀಕರಣ ಮುಹೂರ್ತವು ಸೆಪ್ಟೆಂಬರ್ 27ರಂದು ಬೆಳಗ್ಗೆ 10 ಗಂಟೆಗೆ ಉರ್ವ ಸ್ಟೋರ್ನ ಗಣಪತಿ ದೇವಸ್ಥಾನದಲ್ಲಿ ನಡೆಯಲಿದ್ದು, ಈ ಕುರಿತು ನಿರ್ಮಾಪಕರಾದ ಡಾ ಸತೀಶ್ ಎನ್ ಬಂಗೇರ ಮಾಹಿತಿ ನೀಡಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾವು ನಮ್ಮ ಚೊಚ್ಚಲ ಕಿರುಚಿತ್ರವನ್ನ ನಿರ್ಮಿಸಲಿದ್ದೇವೆ. ನನ್ನ ಆತ್ಮೀಯ ಗೆಳೆಯ ಪಿವಿ ಪ್ರದೀಪ್ ಕುಮಾರ್ ರವರು ಕಥೆಯನ್ನ ರಚಿಸಿದ್ದಾರೆ. ಹಲವು ಸ್ಥಳೀಯ ಕಲಾವಿದರನ್ನ ಬಳಸಿಕೊಂಡು ಈ ಕಿರುಚಿತ್ರವನ್ನ ನಿರ್ಮಿಸ್ತಾ ಇದ್ದು, ಇದು 90 ನಿಮಿಷಗಳ ಕಿರುಚಿತ್ರವಾಗಿದೆ ಅಂತ ಚಿತ್ರದ ಕುರಿತು ಮಾಹಿತಿ ನೀಡಿದ್ರು. ಬದಲಾಗದವರು ಈ ಕಿರುಚಿತ್ರದಲ್ಲಿ ಸಂಜೀವ ಮಾಸ್ಟರ್ ಮುಖ್ಯ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಸಂಜೀವ ಮಾಸ್ತರದ ಜೀವನ ಚರಿತ್ರೆಯ ಕಥೆ ಬದಲಾಗದವರು ಈ ಚಿತ್ರದ ಮೂಲಕ. ಇದರಲ್ಲಿ ಲಕ್ಷ್ಮಿಯಾಗಿ ಸೌಜನ್ಯಗಿರಿಯವರು, ಶ್ರೀಧರ ಪಾತ್ರದಲ್ಲಿ, ಹೀಗೆ ಕೇಶವನ ಪಾತ್ರದಲ್ಲಿ ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಈ ಕಿರುಚಿತ್ರವನ್ನು ತುಳು ಕನ್ನಡಿಗ ಎಲ್ಲ ಪ್ರೇಕ್ಷಕ ವರ್ಗದವರು ಹಾಗೂ ಎಲ್ಲ ವಯೋಮಾನಗಳ ತುಳು ಕನ್ನಡಿಗರು ಸ್ವೀಕರಿಸುತ್ತಾರೆಂದು ನನ್ನ ಬಲವಾದ ನಂಬಿಕೆ. ಜೀವನದಲ್ಲಿ ತಾಳ್ಮೆ, ಸಹನೆಯ ಅಗತ್ಯವಿದೆ. ಸಿಟ್ಟು ಸಿಡುಕನ್ನು ಬಿಟ್ಟರೆ ನಮ್ಮ ಹಾದಿ ಸುಗಮವಾಗುತ್ತದೆ. ಜನರಲ್ಲಿ ಪರಿವರ್ತನೆ, ಪ್ರಜ್ಞೆ ಮೂಡಿಸುವ ಮತ್ತು ಅದರಲ್ಲಿ ಧನಾತ್ಮಕ ಚಿಂತನೆ ಬೆಳಗುವ ಕತೆ ಮಾನವೀಯತೆ ಇರುವ ಸಂಜೀವ ಮಾಸ್ಟರ್ ಚಿತ್ರಣ ಪ್ರೇಕ್ಷಕರ ಹೃದಯಕ್ಕೆ ತಟ್ಟುವುದು ನಿಜ ಎಂದು ನನ್ನ ನಂಬಿಕೆ. ಬಳಿಕ ಚಿತ್ರದ ನಿರ್ದೇಶಕರಾದ ಕಾದಂಬರಿಕಾರ ಪಿವಿ ಪ್ರದೀಪ್ ಕುಮಾರ್ ಮಾತನಾಡಿ, ಕಿರುಚಿತ್ರ ಮಾಡಬೇಕು ಅನ್ನೋದು ನಮ್ಮ ಬಹುದಿನಗಳ ಕನಸಾಗಿತ್ತು. ಅಂತೆಯೇ ಸತೀಶ್ ಬಂಗೇರರವರ ಸಹಕಾರದೊಂದಿಗೆ ಕಿರುಚಿತ್ರವನ್ನ ನಿರ್ಮಿಸಲು ಮುಂದಾಗಿದ್ದೇವೆ. ಇನ್ನು ಈ ಚಿತ್ರವು ವಿಫೋ ಸ್ಟ್ರೀಮ್ನಲ್ಲಿ ಬಿಡುಗಡೆಯಾಗಲಿದೆ ಅಂತ ಹೇಳಿದರು. ಒಂದ್ಸಲಿ ಹೀಗೆ ನಾವು ನಮ್ಮ ಪುತ್ತೂರ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಹೀಗೆ ಒಂದು ಹೇಳಿದೆ. ಹಾಗೆ ಒಂದು ಈ ಕಾರ್ಯಕ್ರಮ ನಾವು ಕಿರುಚಿತ್ರನ ಮಾಡುವ, ನಾನು ನಿಮಗೆ ಪ್ರೋತ್ಸಾಹ ಕೊಡ್ತೀನಿ, ನಾನು ಇದಕ್ಕಾಗುವಂಥ ಖರ್ಚೇನಿದ್ರು ನಾನು ಭರಿಸ್ತೀನಿ, ನಾವಿಬ್ಬರೂ ಸೇರಿ ಮಾಡುವ ಅಂತ ನನಗೊಂದು ಪ್ರೋತ್ಸಾಹ ಕೊಟ್ಟರು, ನನಗೆ ಹುಮ್ಮಸ್ಸು ಕೊಟ್ಟರು. ಈ ಪ್ರಾಜೆಕ್ಟನ್ನು ನಾನು ಮುಂದುವರಿಸೋದಕ್ಕೆ ಒಂದು ಸಹಕಾರ ಕೊಟ್ಟಂಥ ಸತೀಶ್ ಬಂಗೇರು ಅವರು ಈ ಕಥೆಯಲ್ಲಿ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಪ್ರಸಾರ ಮಾಡ್ತೇವೆ ಎಂದು ನಮ್ಮ V4 ಟೈಮ್ ರವರ ಹತ್ರ ಮಾತುಕತೆ ಆಗಿದೆ. ಅವರಿಗೂ ಕೂಡ ನನ್ನ ಒಂದು ಧನ್ಯವಾದಗಳು. ಕಿರುಚಿತ್ರದ ನಾಯಕಿ ಜೆಸಿ ಸೌಜನ್ಯ ಹೆಗ್ಡೆ ಮಾತನಾಡಿ, ಸಮಾಜಕ್ಕೆ ಒಂದು ಉತ್ತಮ ಸಂದೇಶವಿರುವ ಕಿರುಚಿತ್ರವಿದಾಗಿದ್ದು, ನನ್ನ ಮೇಲೆ ಭರವಸೆಗಿಟ್ಟು ಪ್ರಮುಖ ಪಾತ್ರವನ್ನ ನೀಡಿದ್ದಾರೆ. ಈ ಕಿರುಚಿತ್ರದ ಕಥೆ ವೈಯಕ್ತಿಕವಾಗಿ ನನಗೆ ತುಂಬಾ ಇಷ್ಟವಾಗಿದೆ ಅಂತ ಹೇಳಿದ್ರು. ಮಾಡಬೇಕಾ ಬೇಡವಾ ಅಂತ ಮತ್ತೆ ಅಂದ್ಕೊಂಡೆ. ಸಿನಿಮಾ ಫಿಲ್ಮ್ಸ್ ಎಲ್ಲ ಇನ್ನು ಪ್ರಾರಂಭ ಆಗಲಿಕ್ಕೆ, ಥಿಯೇಟರ್ ಸ್ಟಾರ್ಟ್ ಆಗಲಿಕ್ಕೆ ಇನ್ನು ತುಂಬ ಟೈಮ್ ಇದೆ. ಅದರ ಮಧ್ಯದಲ್ಲಿ ಇಂಥ ಒಂದು ಒಳ್ಳೆಯ ಸಂದೇಶ ಇರುವಂತಹ ಒಂದು ಕಿರುಚಿತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪ್ರಮುಖವಾದ ಮಾತು ನನಗೆ ಇವಾಗ ತುಂಬ ಸಂತೋಷ ಆಯಿತು. ಹಾಗಾಗಿ ಒಪ್ಕೊಂಡಂತಹ ಮೊದಲನೇ ರೀತಿ. ಎರಡನೇದು ಈ ಕಥಾ ಸಾರಾಂಶ. ಈಗಾಗಲೇ ಹೇಳಿದ ಹಾಗೆ ಬದಲಾಗದವರು ಅದರ ಸ್ಟೋರಿ ಹೇಳದೇ ಇದ್ರು ಕೂಡ ಇಡೀ ಕಥೆನ ಕೇಳುವಾಗ ನನಗೆ ಪರ್ಸನಲಿ ಒಂದು ಸ್ಟೋರಿ ಬಗ್ಗೆ ಕಾಳಜಿ ಬಂದಿದೆ. ಯಾಕಂದರೆ ನಾವಿಬ್ಬರು ಮಕ್ಕಳು ಹುಡುಗಿಯರೇ, ನನ್ನ ತಂದೆಯವರಿಗೆ. ಈ ತಂದೆಯ ಒಂದು ಅನಿಸಿಕೆ ಅಥವಾ ಜೀವನ ಮಗ ಆಗಿರೋರು ಮಗಳಾಗಿರೋರು ನೋಡುವಂತಹ ಪರಿಕಲ್ಪನೆ ಯಾವ ರೀತಿ ಇದೆ ಅನ್ನುವಂತಹ ಒಂದು ಸ್ಟೋರಿ ಮನಸ್ಸಿಗೆ ತುಂಬ ಕಟ್ಟದಂತಾಯಿತು. ಅಣ್ಣ ತಮ್ಮ ಇಲ್ಲದೇ ಇದ್ರೂ ಕೂಡ ನಾವು ಹುಡುಗಿಯರಾಗಿ ತಂದೆ ತಾಯಿಗೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇದೆ. ಅದು ಹುಡುಗರಿಗೆ ಇಲ್ಲ ಅನ್ನುವಂತಹ ಒಂದು ಮನಸ್ಸಿಗೆ ಆ ಮಾತು ಇವರ ಸ್ಟೋರಿ ಕೇಳುವಾಗ ಸಿಕ್ತು. ಹಾಗೆ ಇಮೋಷನಲಿ ಕೂಡ ಈ ಸ್ಟೋರಿಗೆ ಬಾಂಡ್ ಆಗಿ ಇದನ್ನ ಮಾಡಬೇಕು ಅನ್ನುವಂತಹ ಒಂದು ಅನಿಸಿಕೆ ಬಂದಿತ್ತು. ಇನ್ನು ಈ ಕಿರುಚಿತ್ರದಲ್ಲಿ ಕಾಸರಗೋಡು ಅಶೋಕ್ ಕುಮಾರ್, ರೈಮಂಡ್ ಡಿಖುನ್ನಾ, ವಿನೀತ್ ಮಳಲಿ, ಡಾ ಸುರೇಶ್ ನೆಗರಗುಳಿ, ಕಟ್ಟತಿಲ ಗೋಪಾಲಕೃಷ್ಣ ಭಟ್ ಸೇರಿದಂತೆ ಇನ್ನಿತರ ಸ್ಥಳೀಯ ಕಲಾವಿದರು ನಟಿಸಿದ್ದಾರೆ. ಪಿವಿ ಪ್ರದೀಪ್ ಕುಮಾರ್ ರವರ ನಿರ್ದೇಶನ, ಕಮಲ್ ಜೆ ರವರ ಛಾಯಾಗ್ರಹಣ, ವಿವೇಕಾನಂದ ಕಾಮತ್ ರವರ ಸಂಭಾಷಣೆ ಮತ್ತು ಶರತ್ ಬಿಳಿನೆಲೆಯವರ ಸಂಗೀತದಲ್ಲಿ ಕಿರುಚಿತ್ರ ಮೂಡಿಬರಲಿದೆ. ಸುದ್ದಿಗೋಷ್ಠಿಯಲ್ಲಿ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ವಿವೇಕಾನಂದ ಕಾಮತ್, ಕಾಸರಗೋಡು ಅಶೋಕ್, ಸುನಿತಾ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, V4 ನ್ಯೂಸ್ 24/7 ಮಂಗಳೂರು.